ಮಿಥುನ ರಾಶಿಯವರ ರಾಶಿ ಫಲಗಳು. ಈ ವರ್ಷ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು. ದೇವತಾನುಗ್ರಹ ಭಾರಿ ಒಳ್ಳೆಯದುಂಟು ಶುರುವಿಗೆ. ನಂತರ ಗುರುಬಲ ಬರುವುದರಿಂದ ಎಲ್ಲ ಕೆಲಸ ವೈಖರ್ಯಗಳು ಕೈಗೂಡಿ ಬರುತ್ತದೆ ಮಿಥುನ ರಾಶಿಯವರಿಗೆ. ಮಿಶ್ರ ಫಲಗಳು ಅಂತ ಹೇಳ್ತಾರೆ ನಿಮಗೆ ಈ ಸಲ. ಅಂದರೆ ಜಯ ಅಪಜಯ ಎಲ್ಲದರಲ್ಲಿ ಉಂಟು. ಅದೇ ಸಮಾನ ರೀತಿಯಲ್ಲಿ ಹೋದರೆ ದೇವರ ಅನುಗ್ರಹ ಉಂಟು, ಜಯ ಗಳಿಸ್ಬೋದು ಈ ರಾಶಿಯವರಿಗೆ ಈ ವರ್ಷದಲ್ಲಿ. ರಾಹು ದೇಶ ಬರ್ತದೆ. ಆ ರಾಹುವಿನ ಕೆಲಸ ಏನಂದರೆ ಈ ಧರ್ಮಗಳನ್ನು ವ್ಯವಹಾರಗಳನ್ನು ಮಾಡುವಲ್ಲಿ ಅಡೆತಡೆ ಬರೋದು, ಅದು ಬೇಡ ಅಂತ ಕಾಣೋದು, ಮಾಡುಗೆ ಹೊರಟರು ಮಾಡಲಿಕ್ಕೆ ಆಗದೇ ಇರೋದು, ಇಂಥದ್ದೆಲ್ಲ ಬರ್ಬೋದು ಅಂತ ಹೇಳುವಂಥ ಲಕ್ಷಣ ಈ ವರ್ಷದ್ದು. ಅಧರ್ಮಕ್ಕೆ ಕೈ ಹಾಕುವಂಥ ಬುದ್ಧಿಯು ಕೊಡ್ತಾನೆ. ಅದನ್ನೆಲ್ಲ ನಾವು ಹಿಂದಕ್ಕೆ ಇಟ್ಟು ಧರ್ಮದ ಕಡೆ ಮುಂದುವರಿಬೇಕಾಗ್ತದೆ. ತಂದೆ ತಾಯಿಯ ವಿಚಾರದಲ್ಲಿ ನೆಮ್ಮದಿ ಉಂಟು, ಅವರಿಂದ ನಿಮಗೆ ಒಳ್ಳೆಯದು ಉಂಟು ಅಂತ ಹೇಳ್ಬೋದು ಈ ವರ್ಷ. ಆದರೆ ಅವರ ಆರೋಗ್ಯದಲ್ಲಿ ನಿಮ್ಮ ಈ ರಾಶಿಯಿಂದ ಈ ವರ್ಷ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಲಕ್ಷಣಗಳುಂಟು. ಜಾಗೃತರಾಗಿರಬೇಕು ಅಂತ ಹೇಳ್ಬೋದು. ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ದೇವರ ಅನುಗ್ರಹ ಪಡೆಯುವುದು ಅಂತ ಹೇಳ್ಬೋದು. ಅಂತಹ ಯೋಗ ಎಲ್ಲ ಉಂಟು. ಉನ್ನತ ವ್ಯಾಸಂಗ ಏನಾದರೂ ಕಲ್ತಿದ್ದರೂ ಇನ್ನೂ ಅದರಲ್ಲಿ ಮುಂದುವರಿಯುವುದು, ಅದರಿಂದ ಶ್ರೇಯಸ್ಸು. ವ್ಯಾಸಂಗ ಮಾಡಿದರೆ ಸಾಲದು, ಅದರಿಂದ ಶ್ರೇಯಸ್ಸುಗಳನ್ನೆಲ್ಲ ಪಡೆಯುವಂಥ ಯೋಗ ಉಂಟು. ನಮಗೆ ಈ ದಶೆಯಲ್ಲಿ ಒಮ್ಮೊಮ್ಮೆ ದುಡುಕು ಸ್ವಭಾವ ಬರುವುದು ಅಂತ ಉಂಟು. ದಿಢೀರ್ ನಾವು ತೀರ್ಮಾನ ತಗೊಳ್ಳೋದು, ಅದರಿಂದ ಕೆಲವು ಸಲ ನಮಗೆ ತೊಂದರೆ ಬರುವಂಥ ಲಕ್ಷಣ ಉಂಟು. ಜಾಗೃತರಾಗಿ ಇರಬೇಕಾಗ್ತದೆ. ಮದುವೆಯ ವಿವಾಹಕ್ಕೆ ಯೋಗ ಉಂಟು ಅಂತ ಹೇಳ್ಬೋದು. ವಿವಾಹಕ್ಕೆ ಯೋಗ ಇಲ್ಲದೆ ಯಾವುದೂ ಆಗುವುದಿಲ್ಲ. ಆ ವಿವಾಹ ಯೋಗವನ್ನು ಈ ಸಲ ಸದ್ಬಳಕೆ ಮಾಡಿಕೊಂಡು ವಿವಾಹಕ್ಕೆ ಯೋಗ ಉಂಟು. ಮತ್ತು ಸಂತಾನಕ್ಕೆ ಯೋಗಗಳೆಲ್ಲ ಬರುವಂಥ ಲಕ್ಷಣಗಳುಂಟು ಈ ವರ್ಷದಲ್ಲಿ. ಮಕ್ಕಳ ವಿಚಾರದಲ್ಲಿ ನೆಮ್ಮದಿ, ಅವರು ವಿದ್ಯಾಭ್ಯಾಸ ಮಾಡುವುದ, ಅವರ ಆರೋಗ್ಯವ, ಇದರಲ್ಲೆಲ್ಲ ನಿಮಗೆ ಒಳ್ಳೆಯ ಇದು ಉಂಟು. ಆದರೆ ನಿಮ್ಮ ಜಾಬಿನಲ್ಲೆಲ್ಲ ಅಧಿಕಾರವನ್ನು ಕಳೆದುಕೊಳ್ಳುವಂಥ ಯೋಗಗಳುಂಟು. ಅದಕ್ಕೆಲ್ಲ ಪರಿಹಾರ ಉಂಟು, ಲಾಸ್ಟಿಗೆ ಹೇಳ್ತೇವೆ. ಇದರಿಂದ ಜೀವನ ಸುಖಮಯ ಆಗ್ಬೋದು. ಹಿಂಬಡ್ತಿ ಅಂತ ನಮಗೆ ಒಮ್ಮೊಮ್ಮೆ ಬರೋದು, ಅದು ಬರುವಂಥ ಯೋಗ ಉಂಟು. ಮತ್ತು ನಿರೀಕ್ಷಿತವಾಗಿ ಸಂಬಂಧಿಕರಿಂದ ನೀವು ಸಹಾಯ ಸಿಗ್ಬೋದು ಅಂತ ಎಣಿಸ್ತೀರಿ, ಅದು ಸಿಕ್ಕದೇ ಇರುವಂಥ ಲಕ್ಷಣ ಈ ವರ್ಷ ಉಂಟು. ಲಕ್ಷ್ಮೀ ನರಸಿಂಹ ಹೋಮ ಇದಕ್ಕೆ ಪರಿಹಾರ ಅಂತ ಉಂಟು. ಆಗ ಶುರುವಿಗೆ ಹೇಳಿದ್ದೇನೆ. ಲಕ್ಷ್ಮೀ ನರಸಿಂಹ ಹೋಮ, ಆನಂತರ ನಾಗನಿಗೆ ಪ್ರೀತ್ಯರ್ಥವಾಗಿ ಆಶ್ಲೇಷ ಬಲಿ, ಆಂಜನೇಯನ್ನು ಸ್ತುತಿ ಮಾಡ್ಬೋದು. ಆಂಜನೇಯ ಹೋಮ ಎಲ್ಲ ಉಂಟು. ಅದನ್ನೆಲ್ಲ ಮಾಡಿದರೆ ಈ ದೋಷಗಳು, ಅಂದರೆ ನಾನು ಹೇಳಿದ್ದೇನಲ್ಲ ಅಡೆತಡೆ ಕೆಲವುಗಳೆಲ್ಲ ಬರ್ತದೆ ಅಂತ, ಅದೆಲ್ಲ ಪರಿಹಾರ ಆಗ್ಬೋದು ಅಂತ ಹೇಳ್ಬೋದು. ಇಷ್ಟು ಮಾಡಿದಲ್ಲಿ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಅನುಗ್ರಹ ಆಗ್ತದೆ. ಈ ವರ್ಷದ 2026ನೇ ವರ್ಷದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ 12 ರಾಶಿಗಳುಂಟು. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆ ರಾಶಿಯಲ್ಲಿ ಯಾರು ಗೋಚರದಲ್ಲಿರ್ತಾರೆ, ಯಾವ ಗ್ರಹರು ಗೋಚರದಲ್ಲಿ ಇರ್ತಾರೆ, ಅವರ ಆ ಫಲಗಳನ್ನು ಹೇಳಿದ್ದೇನೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು, ಎರಡೂ ನಡೀತಾ ಇರ್ತದೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಆ ರಾಶಿಯವರಿಗೆ ಯಾವುದು ಪ್ರಾರಂಭದಲ್ಲಿ ಉಂಟು, ಯಾರಿಗೆ ಲಾಸ್ಟಲ್ಲಿ ಯಾವ ದೇಶ ಉಂಟು ಅಂತ ಹೇಳಿ, ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಇದು ಟೋಟಲಾಗಿ ಆ ವರ್ಷದ ಫಲಗಳು ಅಂತ. ಈ ಫಲಗಳನ್ನು ನೋಡಿ ನಕ್ಷತ್ರಗಳನ್ನು, ಜಾತಕವನ್ನು ಆವ ಜ್ಯೋತಿಷಿಗಳ ಹತ್ರ ನಿಮ್ಮ ವಿಮರ್ಶೆ ಮಾಡಿ ಅದಕ್ಕೆ ಫಲಾಫಲಗಳನ್ನು ಒಳ್ಳೆಯದನ್ನು ಅನುಗ್ರಹ. ಯಾವುದಕ್ಕೂ ಪರಿಹಾರ ಉಂಟು. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಎಲ್ಲ ರಾಶಿಯಲ್ಲಿ ಎಲ್ಲ ಅನುಗ್ರಹರು ಅನುಗ್ರಹ ರಾಶಿಯಲ್ಲಿ ಬರ್ತದೆ. ಯಾಕಂದರೆ ಆವ ದೇಶ ಒಳ್ಳೆಯದು ಅಂತಲ್ಲ, ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಅದನ್ನು ಒಳ್ಳೆಯ ರೀತಿಯಲ್ಲಿ ದೇವರ ಅನುಗ್ರಹ ಪಡಿಬೇಕಾದ್ರೆ ಆ ವಿಚಾರದಲ್ಲಿ ಆ ರಾಶಿಗಳನ್ನು ವಿಚಾರ ಮಾಡಿ, ಜಾತಕವನ್ನು ವಿಮರ್ಶೆ ಮಾಡಿ, ವಿವಾಹಕ್ಕೆ ಯೋಗ ಉಂಟಾ, ವಿದ್ಯಾಭ್ಯಾಸಕ್ಕೆ ಹೇಗೆ ಉಂಟು, ಮುಂದಕ್ಕೆ ಯಾವ ವಿದ್ಯಾಭ್ಯಾಸದಲ್ಲಿ ಯಾವ ವ್ಯವಹಾರದಲ್ಲಿ ಮುಂದುವರಿಯಬಹುದು, ಅದೇ ಪ್ರಕಾರ ಹೊಸ ವಾಹನ ಖರೀದಿಯ, ಆಸ್ತಿಗಳನ್ನು ಖರೀದಿಯ,
ಅದೇ ಪ್ರಕಾರ ಹೊಸ ವ್ಯವಹಾರವ ಇದಕ್ಕೆಲ್ಲ ಅನುಗ್ರಹ ಕೊಡುವುದು ಆ ಜಾತಕ ವಿಮರ್ಶೆ ಮಾಡಿ. ಅದರಿಂದ ಶ್ರೇಯಸ್ಸು ಉಂಟು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಆ ನಾಗದೇವತೆಗಳಿರ್ಬೋದು, ಆದಿತ್ಯಾದಿ 9 ನವಗ್ರಹರು ಇರ್ಬೋದು, ನಾವು ನಂಬುವಂತಹ ದೇವರ ಪೂರ್ಣ ಅನುಗ್ರಹ ಬೇಕು. ಇದನ್ನೆಲ್ಲ ನಾವು ಪ್ರಾರ್ಥನೆ ಮಾಡಿ ಇಂಥದ್ದನ್ನು ಮುಂದುವರಿಸಿದರೆ ಜೀವನದಲ್ಲಿ ಬರುವಂತಹ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.